ಪಡುವಣ ಬಂಗಾಳದ ಬಿಜೆಪಿ ನಾಯಕ ದಿಲೀಪ್ ಘೋಷ್ ಅವರ ಮಲಮಗ ಪ್ರೀತಮ್ ಮಜುಮ್ದಾರ್ ಸಂಶಯಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕೋಲ್ಕತ್ತಾದ ನ್ಯೂ ಟೌನ್ ಪ್ರದೇಶದ ಅಪಾರ್ಟ್ಮೆಂಟಿನಲ್ಲಿ ಪ್ರೀತಮ್ ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಅವರಿಗೆ ಬರೇ 26 ವರ್ಷ ಪ್ರಾಯ. ದಿಲೀಪ್ ಘೋಷ್ ಅವರ ಹೆಂಡತಿಯ ಮಗ ಪ್ರೀತಮ್ ಆಕೆಯ ಮೊದಲ ಗಂಡನ ಪುತ್ರರಾಗಿದ್ರು. ಪ್ರೀತಮ್ ತಾಯಿ ರಿಂಕು ಮಂಜುದಾರ್ ಕೂಡ ಬಿಜೆಪಿಯ ನಾಯಕಿ. ಆ ಪರಿಚಯದಲ್ಲಿ ಮೊದಲ ಗಂಡನನ್ನು ಬಿಟ್ಟು ಅವರು ಬಿಜೆಪಿಯ ದಿಲೀಪ್ ಘೋಷ್ರನ್ನು ವಿವಾಹವಾಗಿದ್ರು. ಅದು ದಿಲೀಪ್ ಮತ್ತು ರಿಂಕು ಮದುವೆ 1 ತಿಂಗಳ ಹಿಂದಷ್ಟೇ ನಡೆದಿತ್ತು. ತಿಂಗಳೊಪ್ಪತ್ತಿನಲ್ಲಿ ಮಲಮಗನ ಸಾವು ಕಂಡುಬಂದಿದೆ. 60 ವರ್ಷದ ದಿಲೀಪ್ಗಿದು ಮೊದಲ ಮದುವೆ. 50 ವರ್ಷಗಳಿಂದಲೂ ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದ ಅವರು 2015ರಿಂದ 21ರ ನಡುವೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿಯೂ ಇದ್ರು. ಪ್ರೀತಮ್ ಸಾವಿನ ಬಗೆಗೆ ಪೊಲೀಸರು ಸಂಶಯಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.